ಕಾಪು ಶ್ರೀ ಗಣೇಶೋತ್ಸವ ಸಮಿತಿ ಇದರ 44ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶನಿವಾರ ಸಂಪನ್ನಗೊಂಡಿತು. ವಿವಿಧ ವೇಷಭೂಷಣ, ಚಂಡೆ, ವಾದ್ಯ, ಬ್ಯಾಂಡ್, ಕುಣಿತ ಭಜನಾ ತಂಡ, ಟ್ಯಾಬ್ಲೋಗಳಿಂದ ಕೂಡಿದ ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯ ವಿಸರ್ಜನಾ ಮೆರವಣಿಗೆಯು ಕಾಪು ಹೊಸ ಮಾರಿಗುಡಿ ಬಳಿ ಕೈಲಾಸ ಮಂಟಪದಿಂದ ಹೊರಟು ಕೊಪ್ಪಲಂಗಡಿಗೆ ಸಾಗಿ ಕಾಪು ಮುಖ್ಯ ರಸ್ತೆಯಲ್ಲಿ ಭವ್ಯ ಮೆರವಣಿಗೆಯ ಬಳಿಕ ಕಾಪು ವೆಂಕಟರಮಣ ದೇವಸ್ಥಾನದ ಕೆರೆಯಲ್ಲಿ ಗಣಪತಿಯ ವಿಗ್ರಹದ ಜಲಸ್ತಂಭನ ಮಾಡಲಾಯಿತು. ಸಾವಿರಾರು ಭಕ್ತರು ಗಣೇಶೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡರು. सत्य पंट पे केळ परशुरा